ಸುರತ್ಕಲ್ನಲ್ಲಿರುವ ತಾತ್ಕಾಲಿಕ ಟೋಲ್ಗೇಟ್ ಸುಂಕ ವಸೂಲಿ ಗುತ್ತಿಗೆಯನ್ನ ಅಕ್ರಮವಾಗಿ ಮತ್ತೆ ನವೀಕರಣ ಮಾಡಲಾಗಿದೆ. ಇದನ್ನ ಮತ್ತೆ ನವೀಕರಣ ಮಾಡಬಾರದು. ಸಂಸದರು ಈಗಾಗಲೇ ಭರವಸೆ ನೀಡಿದಂತೆ ಜನವರಿ 10ರಂದು ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಮಂಗಳೂರಿಗೆ ಬರುವಾಗ ಟೋಲ್ ತೆರವಿಗೆ ಸಭೆ ನಡೆಸಬೇಕು. ಇಲ್ಲದಿದ್ದರೆ ಸಚಿವ ಗಡ್ಕರಿ ಅವರಿಗೆ ಕಪ್ಪು ಬಾವುಟ ತೋರಿಸಿ ಪ್ರತಿಭಟನೆ ಮಾಡಲಾಗುವುದೆಂದು ಸುರತ್ಕಲ್ನ ಟೋಲ್ಗೇಟ್ ವಿರೋಧಿ ಹೋರಾಟ ಸಮಿತಿ ಎಚ್ಚರಿಸಿದೆ. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಸಮಿತಿಯ ಸಂಚಾಲಕ ಮುನೀರ್ ಕಾಟಿಪಾಳ ಅವರು, ಹೆಜಮಾಡಿ ಟೋಲ್ ಆರಂಭವಾಗುವ ಸಮಯದಲ್ಲಿ ಸುರತ್ಕಲ್ನ ಟೋಲ್ ಗೇಟ್ ಅನ್ನು ವಿಲೀನಗೊಳಿಸುವ ನಿರ್ಧಾರ ತಾಳಲಾಗಿತ್ತು. ಆದರೆ ನಂತರ ತಾತ್ಕಾಲಿಕ ನೆಲೆಯಲ್ಲಿ ಮತ್ತೆ ನವೀಕರಣಗೊಳಿಸುತ್ತಿದ್ದಾರೆ. ಟೋಲ್ಗೇಟ್ ಮಾಫಿಯಾದಲ್ಲಿ ಸಂಸದರು ಆ ಭಾಗದ ಶಾಸಕರು ಶಾಮೀಲಾಗಿದ್ದಾರೆ ಎಂದು ಆರೋಪಿಸಿದರು. ಈಗ ಮತ್ತೆ 3 ತಿಂಗಳ ಅವಧಿಗೆ ಟೋಲ್ಗೇಟ್ ಸುಂಕ ಸಂಗ್ರಹ ಗುತ್ತಿಗೆ ನವೀಕರಣ ಮಾಡಲಾಗಿದೆ. ಇನ್ನು ಮುಂದೆ ನವೀಕರಣ ಆಗಲೇ ಕೂಡದು. ಕೆಲ ಸಮಯದ ಹಿಂದೆ ಶಾಸಕ ಭರತ್ ಶೆಟ್ಟಿ ಅವರು ವಿಲೀನ ಮಾಡುವುದಿಲ್ಲ, ಬದಲಾಗಿ ಸುರತ್ಕಲ್ನಿಂದ ಬಿಸಿ ರೋಡ್ ತನಕ ಟೋಲ್ ಮುಕ್ತ ರಸ್ತೆಯನ್ನೇ ಮಾಡುತ್ತೇವೆ ಎಂದು ಭರವಸೆಯನ್ನ ನೀಡಿದ್ರು. ಆದರೆ ಯಾವುದೇ ಕಾರ್ಯವನ್ನ ಮಾಡುತ್ತಿಲ್ಲ. ನಿತಿನ್ ಗಡ್ಕರಿ ಮಂಗಳೂರು ಭೇಟಿಯ ಸಂದರ್ಭದಲ್ಲಿ ಸುರತ್ಕಲ್ ತಾತ್ಕಾಲಿಕ ಟೋಲ್ಗೇಟ್ ತೆರವು ಕುರಿತು ಸಭೆಯನ್ನ ಏರ್ಪಡಿಸಿ ಇತ್ಯರ್ಥಪಡಿಸಿ ಸಂಸದರು ಮತ್ತು ಉಳಿಸಿಕೊಳ್ಳಬೇಕು ಎಂದು ಮುನೀರ್ ಆಗ್ರಹಿಸಿದರು. ಸುರತ್ಕಲ್ನಲ್ಲಿರುವಂತಹ ತಾತ್ಕಾಲಿಕ ಟೋಲ್ ಕೇಂದ್ರವನ್ನ ಹೆಜಮಾಡಿ ನವಯುಗ್ ಟೋಲ್ ಕೇಂದ್ರದ ಜೊತೆ ವಿಲೀನ ಮಾಡುವಂತಹ ಮರ್ಜರ್ ಮಾಡುವಂತಹ ಒಂದು ತೀರ್ಮಾನವನ್ನ ತೆಗೆದುಕೊಂಡು ರಾಜ್ಯ ಸರ್ಕಾರಕ್ಕೆ ಅನುಮೋದನೆಗೆ ಕಳುಹಿಸಿತ್ತು. ರಾಜ್ಯ ಸರ್ಕಾರವು ಕೂಡ 2018 ಏಪ್ರಿಲ್ನಲ್ಲಿ ಹೆದ್ದಾರಿ ಪ್ರಾಧಿಕಾರದ ಸಭೆಯನ್ನ ರಾಜಧಾನಿ ಬೆಂಗಳೂರಿನಲ್ಲಿ ನಡೆಸಿ ಆ ಒಂದು ಹೆದ್ದಾರಿ ಪ್ರಾಧಿಕಾರದ ಮರ್ಜರ್ ತೀರ್ಮಾನಕ್ಕೆ ತಾತ್ವಿಕವಾದ ಒಪ್ಪಿಗೆಯನ್ನು ಕೂಡ ನೀಡಿತ್ತು. ಆದರೆ ಅದಾಗಿ ಈಗ 3 ವರ್ಷ ದಾಟಿದ್ರೂ ಕೂಡ ಆ ತೀರ್ಮಾನವನ್ನು ಜಾರಿ ಮಾಡೋದರಲ್ಲಿ ಹೆದ್ದಾರಿ ಪ್ರಾಧಿಕಾರ ಯಾವುದೇ ಆಸಕ್ತಿಗಳನ್ನು ತೋರಿಸ್ತಾ ಇಲ್ಲ. ಈ ಸಂದರ್ಭದಲ್ಲಿ ನಾವು ಬೇರೆ ಬೇರೆ ರೀತಿಯಾದಂಥ ಹೋರಾಟಗಳನ್ನು ನಡೆಸಿದ್ದೀವಿ. ಆಗೆಲ್ಲ ನಮಗೆ ಜಿಲ್ಲಾಡಳಿತ ಇರ್ಬೋದು ಅಥವಾ ಸಂಸದ ನಳಿನ್ ಕುಮಾರ್ ಕಟೀಲ್, ಶಾಸಕ ಭರತ್ ಶೆಟ್ಟಿ ಅವರು ಬಹಳ ಸ್ಪಷ್ಟವಾದ ಭರವಸೆಯನ್ನು ನೀಡಿದರು. ನಾವು ಆ ಟೋಲ್ಗೇಟ್ನಲ್ಲಿ ಉಳಿಸೋದಿಲ್ಲ, ಅದು ತಾತ್ಕಾಲಿಕವಾಗಿ ಇರುವಂತಹದ್ದು ಈಗ ಅಕ್ರಮವಾಗಿ ಮುಂದುವರೆದಿದೆ, ನಾವು ಅದನ್ನು ಅಲ್ಲಿಂದ ತೆರವುಗೊಳಿಸುವಂತಹ ಇದರಲ್ಲಿ ನಾವು ಖಂಡಿತವಾಗಿಯೂ ನಿಮ್ಮ ಜೊತೆಗಿದ್ದೀವಿ, ತೆರವುಗೊಳಿಸ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅಷ್ಟು ಮಾತ್ರ ಅಲ್ಲದೆ ಕೇವಲ ಅದನ್ನು ಮರ್ಜರ್ ನವಯುಗ್ ಜೊತೆ ವಿಲೀನ ಮಾಡುವಂಥದ್ದು ಮಾತ್ರ ಅಲ್ಲ, ಅದನ್ನು ನಾವು ಬೀಚ್ ರೋಡ್ನಿಂದ ಸುರತ್ಕಲ್ವರೆಗೆ ಇರುವಂಥ ರಸ್ತೆಯನ್ನು ಹೆದ್ದಾರಿ ಪ್ರಾಧಿಕಾರದ ಅಧೀನದಲ್ಲಿರುವಂತಹ ರಸ್ತೆಯನ್ನು ಟೋಲ್ ಮುಕ್ತ ರಸ್ತೆಯನ್ನಾಗಿ ಮಾಡ್ತೀವಿ ಅನ್ನುವಂಥ ಭರವಸೆಯನ್ನು ಕೂಡ ಕೊಟ್ಟಿದ್ದು. ನಾವು ಟೋಲ್ ಮುಕ್ತ ರಸ್ತೆ ಮಾಡುವ ಬೇಡಿಕೆಗೆ ಅವರ ಏನೊಂದು ಭರವಸೆಗೆ ನಮ್ಮ ಸಹಮತವನ್ನು ನೀಡುತ್ತಾ ಅದು ಆಗಲಿ. ಆದರೆ ಅಷ್ಟರವರೆಗೆ ನಾವು ಕಾಯಲಿಕ್ಕೆ ಸಿದ್ಧ ಇಲ್ಲ. ಅಲ್ಲಿ ಏನು ಮರ್ಜರ್ ತೀರ್ಮಾನ ಆಗಿದೆ ಅದು ಇಂಪ್ಲಿಮೆಂಟ್ ಆಗಬೇಕು ಅನ್ನುವಂಥದ್ದನ್ನು ಕೂಡ ಒತ್ತಾಯ ಮಾಡಿದ್ದು. ಹೆದ್ದಾರಿ ಸಚಿವರಾದಂಥ ನಿತಿನ್ ಗಡ್ಕರಿ ಅವರು ಮಂಗಳೂರಿಗೆ ಪ್ರವಾಸ ಹಮ್ಮಿಕೊಂಡಿದ್ದಾರೆ, ಭೇಟಿ ನೀಡ್ತಾ ಇದ್ದಾರೆ. ರಾಷ್ಟ್ರೀಯ ಹೆದ್ದಾರಿಗಳ ವಿವಿಧ ಕಾಮಗಾರಿಗಳಿಗೆ ಸಂಬಂಧಪಟ್ಟ ಅವರು ದಕ್ಷಿಣ ಜಿಲ್ಲಾ ಪ್ರವಾಸದಲ್ಲಿ ಇರ್ತಾರೆ ಅನ್ನುವಂಥ ಮಾಹಿತಿ ನಮಗೆ ಲಭ್ಯ ಆಗಿದೆ. ಹೇಗೂ ನಮಗೆ ಕಳೆದ ವರ್ಷ ನಳಿನ್ ಕುಮಾರ್ ಕಟೀಲ್ ನೇತೃತ್ವದ ಸಂಸದರ ನಿಯೋಗರ ಜೊತೆ ಮಾತಾಡ್ತಾ ಅವರು ಸುರತ್ಕಲ್ ಟೋಲ್ಗೇಟ್ ಅನ್ನು ತೆರವುಗೊಳಿಸ್ತೀವಿ, ಅದಕ್ಕಾಗಿ ನಾನು ವಿಶೇಷ ಸಭೆಯನ್ನು ಮಾಡಲಿಕ್ಕೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅದರಿಂದ ಇವತ್ತಿಗೂ ಆಗಿಲ್ಲ. ಅವತ್ತು ಸಭೆ ನಡೆಸಲಿಕ್ಕೆ ಒಪ್ಪಲಿಲ್ಲ ಅಂದರೆ, ನಮ್ಮ ಜೊತೆ ಮಾತುಕತೆಗೆ ನಮ್ಮ ಭೇಟಿಗೆ ಒಪ್ಪಿಗೆ ಸಿಗಲಿಲ್ಲ ಅಂದರೆ ನಾವು ಅವತ್ತು ನಿತಿನ್ ಗಡ್ಕರಿ ಅವರ ಸಭೆಯ ಸಂದರ್ಭದಲ್ಲಿ ಕಪ್ಪು ಬಾವುಟ ಪ್ರದರ್ಶನ ಮಾಡಿ ಪ್ರತಿಭಟನೆಯನ್ನು ಸಲ್ಲಿಸ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರಿಗೆ, ಜಿಲ್ಲಾಡಳಿತಕ್ಕೆ ಹಾಗೂ ಸಂಬಂಧಪಟ್ಟವರಿಗೆ ನಾವು ಈ ಮೂಲಕ ತಿಳಿಯಪಡಿಸಲಿಕ್ಕೆ ಬಯಸ್ತಾ ಇದ್ದೀವಿ. ಈ ಸಂದರ್ಭ ಸಮಿತಿಯ ರಾಘವೇಂದ್ರ ರಾವ್, ನ್ಯಾಯವಾದಿ ದಿನೇಶ್ ಹೆಗ್ಡೆ, ಉಳಿಪಾಡಿ, ದಯಾನಂದ್ ಶೆಟ್ಟಿ, ಬಿಕೆ ಇಮ್ತಿಯಾಜ್, ದಿನೇಶ್ ಕುಂಪಲ, ರಾಜೇಶ್ ಪೂಜಾರಿ, ರಾಜೇಶ್ ಶೆಟ್ಟಿ ಪಡ್ರೆ, ಜೀಶನ್ ಆಲೆ ಉಪಸ್ಥಿತರಿದ್ದರು. The Ocean Pearl Inn. Welcome to hospitality. Another landmark from the Ocean Pearl Group. Ideally located and well-equipped hospitality destination in the heart of the Mangaluru city. Find everything you need with aesthetic appeal and comfort in premium and deluxe rooms. Asian House is the city's first fine dine pan-Asian restaurant featuring Chinese, Thai, Japanese and Indian cuisine. Sagar Ratna is delighting its customers with authentic South Indian vegetarian cuisine, which are cooked fresh. Experience a world-class hospitality. The Ocean Pearl Inn, Vijay Kapikad, Mangaluru.